ಮಂಗಳೂರು ಹೃದಯ ಭಾಗವಾದ ಕಂಕನಾಡಿ ಕುನಿಲ್ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭಗೊಂಡಿರುವ ದಿ ಫೋನ್ ಸ್ಟೋರ್ ಮೊಬೈಲ್ ಶೋರೂಮ್ ಸೇಲ್ಸ್ ಮತ್ತು ಸರ್ವಿಸ್ ಸೆಂಟರ್ ಶುಭಾರಂಭ ಕಾರ್ಯಕ್ರಮ ನಡೆಯಿತು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರವಿಶಂಕರ್ ಮಿಜರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ದಸರಾ ಮಹೋತ್ಸವದ ಶುಭ ದಿನದ ಈ ಸಂದರ್ಭ ಇನಿ ಹೋಮ್ ಸ್ಟೋರ್ ಪಂಪಿನ ಮೊಬೈಲ್ದ ಒಂಜಿ ಶೋರೂಮ್ ಕಂಕನಾಡಿದ ಹೃದಯ ಭಾಗಡೆ ಗಂಗಾಧರ್ ದಂಪತಿನ ಇನಿ ಉದ್ಘಾಟನೆ ನೆತ್ತೆರು. ಈ ಶುಭ ಸಂದರ್ಭ ಇಂಕನೊಟ್ಟಿಗೆ ಉಪ್ಪುನ ಚಿತ್ತರಂಜನ್ ಬೋಳಾರ್ ಅಂಚನೆ ಕಿರಣ್ ರೈಕ್ಲು ಕಾರ್ಪೊರೇಟರ್ ಅನಿಲ್ ಕೇಶವಣ್ಣೆ ಮಾತ್ರ ನಿಗುಲು ಶುಭ ಕೋರಲು ಕೊಡೋದು ಮೂರು ಬೈದರು. ಇನ್ನು ಕೋವಿಡ್-19 ಸಂದರ್ಭ ಪ್ರಪಂಚ ತಟಸ್ಥ ಪುನಃ ಈ ದಿನಟ್ ಇನ್ನು ಈ ಮಹಾಮಾರಿದ ಸಂಕಷ್ಟದ ಕಾಲದ ಸಮೇತ ಒಂಜಿ ಉದ್ಯಮೆ ಪಿರವರಿದಿಜಿಗೆ ಪ್ರಪಂಚದ ಒಂಜಿ ರೀಡಿಂಗ್ ಬಂದ್ಕೊಂಡು ಮೊಬೈಲ್ ಬೊಕ್ಕ ಕಂಪ್ಯೂಟರ್ ಉದ್ಯಮ ಆತ ಪಿರ ಬುಡ್ದಿಜಿ ಕೋವಿಡ್ದ ಕಷ್ಟ ಕಾಲಡ್ಲ ಈ ಒಂಜಿ ಬಿಸ್ನೆಸ್ಗೆ ಒಂಜಿ ಚೂರಾಂಡಲ ಸ್ಪಂದನೆ ಉಂಡು ಅವು ಎಡ್ಡೆ ರೀತಿ ದುಮ್ಮು ಪೋಂದುಂಡು ಜಾಗತಿಕ ಮಟ್ಟಡೆ ಪಂಪೆಡು ಅಂಚನೆ ಭಾರತಲ ಇಟ್ಟು ಪಿರವರಿದಿಜಿ ಇನ್ನು ಪ್ರಪಂಚದ ಅತಿ ಮುಂದುವರಿದಿನ ರಾಷ್ಟ್ರಡ್ ಭಾರತಡ್ ಹೈಯೆಸ್ಟ್ ಮೊಬೈಲ್ ಯೂಸರ್ಸ್ ಉಲ್ಲೇರ್ಪಂತಿನ ಒಂಜಿ ಉಲ್ಲೇಖಲ ಉಂಟು. ಅಂಚೆ ಇನ್ನು ತಂತ್ರಜ್ಞಾನ ವಾನಮ್ನೆಡು ಬೆಳವಣಿಗೆ ಆತಲೆ ಅವೇ ಪ್ರಕಾರ ಇನ್ನು ಭಾರತದ ಮುಂಚೂಣಿದ ರಾಷ್ಟ್ರವಾದ ಬೆಳಗೊಂಡು ನೇಕ್ ಉದಾಹರಣೆ ಇಂದಿನ ಪಂಡ ಇನ್ನೇನು ಅವು 2G ಉಪ್ಪಡು 3G ಉಪ್ಪಡು 4G ಉಪ್ಪಡು 5G ಉಪ್ಪಡು ಇತ್ತೆ ಇನ್ನು 5Gದ ಕಾಲಘಟ್ಟ ಎಂಗುಲ್ಲ ಆತ ತಂತ್ರಜ್ಞಾನ ಭಾರತದ ಬೆಳವಣಿಗೆ ಆತಿ ನಡೆದಾತ್ರ ಇನ್ನು ಯುವಕಿಯರೇ ಜಾಸ್ತಿ ಉಪ್ಪುನ ಈ ರಾಷ್ಟ್ರ ಸುಮಾರು 40% ಈ ದೇಶದ ಪ್ರಜೆಗಳು ಯುವಕಿಯರೇ ಆದ ಯುವಕಿಯರು ಒಂದು ದಿನಕ್ಕೆ ಈ ಮೊಬೈಲ್ನ ಮುಖಾಂತರ ಅದನ್ನ ತಂತ್ರಜ್ಞಾನನ ಉಪಯೋಗ ಮಲ್ತೊಂದುಲ್ಲೇರು ಅಂಚಿನ ತಂತ್ರಜ್ಞಾನ ಇನಿ ಭಾರತದ ಉಪ್ಪು ನಡೆದಾತ್ರ ಇಂಚಿನ ಮಳಿಗೆಲು ನಮ್ಮ ದಕ್ಷಿಣ ಕನ್ನಡದ ಹೃದಯ ಭಾಗಡುಪ್ಪುನ ಕಂಕನಾಡಿಡು ಈ ಮಳಿಗೆ ಇನಿ ಉದ್ಘಾಟನೆ ಆಗ್ತದೆ. ನೆಗದಾಲ ಒಂಜಿ ಕೊರತೆ ಬರಂದು ಯಾಕಂಡ ಇನಿ ತಂತ್ರಜ್ಞಾನದ ಮುಖಾಂತರ ಇನಿ ಒಡೆಮುಟ್ಟ ಬಂಡ ಇನಿ ಸ್ಕೂಲ್ ಕಾಲೇಜಸ್ ಕ್ಲೋಸ್ ಆದುಪ್ಪನ ಸಮಯಡ್ ಇನಿ ವರ್ಚುವಲ್ದ ಮುಖಾಂತರ ಇನಿ ಕಾಲೇಜಸ್ ಬೊಕ್ಕ ಸ್ಕೂಲ್ಸ್ ನಡಪ ಒಂದಿಲ್ಲ ಅವಾಗ ಪ್ರತಿಯೊಂದು ಬಾಲೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳ ಇನಿ ಮೊಬೈಲ್ದ ಅಗತ್ಯ ಬೈದು ಅಂಚ ಈ ತಂತ್ರಜ್ಞಾನದ ಮುಖಾಂತರ ಇನಿ ಉದ್ದಿಮೆ ಇನಿ ಹೆಚ್ಚೆಚ್ಚ ಬೆಳಗದು ಈ ಮಳಿಗೆ ಮಾತ ಜನಕ್ಲೆಗೆ ಒಂದು ಸಂಪರ್ಕ ಸಾಧನವಾದ ಎಡ್ಡೆ ಒಂಜಿ ರೀತಿಡ್ ಆ ವ್ಯಾಪಾರದ ಒಂದು ವಹಿವಾಟು ಈ ಮಳಿಗೆದ ಮುಖಾಂತರ ಆವಡು ಬಂದು ಈ ಗಂಗಾಧರ ದಂಪತಿಗೆ ನಾನು ಶುಭವನ್ನು ಕೋರೈಸುವೆ. ಅಂಚೆನೆ ಈ ಶುಭ ಸಂದರ್ಭ ಇನಿ ಉದ್ಘಾಟನೆ ಆತಿನ ಈ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿ ಆದ ನನಲಾದ ಹೆಚ್ಚಿನ ಮಳಿಗೆಯನ್ನು ಮಕ್ಕಳು ಮಂಗಳೂರು ಬಗ್ಗೆ ಸುತ್ತಮುತ್ತಲು ಓಪನ್ ಮಲ್ಪಡು ಬಂದಿನ ಒಂದು ಆಶಯನ ನಾನು ವ್ಯಕ್ತಪಡಿಸುವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆತ್ಮಶಕ್ತಿ ಕಾರ್ಪೊರೇಷನ್ ಸೊಸೈಟಿ ಅಧ್ಯಕ್ಷರು ಚಿತ್ರರಂಜನ್ ಬೋಳಾರ್ ಅವರು ಶುಭ ಹಾರೈಸಿದರು. ಮಾರ್ಗದರ್ಶಕರಾದ ಪ್ರಾಧಿಕಾರದ ಅಧ್ಯಕ್ಷರಾದ ಪುನಃ ರವಿಶಂಕರ್ ಮಿಜರ್ ಮೇಲೆ ಉದ್ಘಾಟನೆ ಮಾಡ್ತೇವೆ. ವಿಶೇಷವಾದ ಪನ್ನಡ ಈ ಉದ್ಯಮ ಆ ಪಲ್ಲಕನೆ ಇನಿ ಮೊಬೈಲ್ ಬಳಕೆ ಹೊಂದಿದ್ದೀಗಿ ಇನಿ ಅಂತಾರಾಷ್ಟ್ರೀಯ ಮಟ್ಟದ ತುಪ್ಪು ನಾನಲ್ಲ ಎಥೋ ಕಂಪನಿಯಲ್ಲಿ ಮೊಬೈಲ್ದ ಮೂಲಕನೇ ವ್ಯವಹಾರ ಮಾಡ್ಕೊಂಡಿನ ಕಾಲಘಟ್ಟ ಈ ಕಾಲಘಟ್ಟ ಇನಿ ನಮ್ಮ ಏರಿಗೆ ಕೈಗೆ ಮೊಬೈಲ್ ಗುರ್ಚಿ ಬಂದಿದ್ದಾನೆ ಜೋಕ್ಲಿಗೆ ಇನಿ ಜೋಕ್ಲ ಕೈಗೆ ಮೊಬೈಲ್ ಬಂದಿನ ಪರಿಸ್ಥಿತಿ ಬೈದನು ಪ್ರತಿಯೊಂದು ಇಲ್ಲಡ್ಲ ಇನಿ ಏತು ಜನ ಉಳ್ಳೇರ ಆತ ಮೊಬೈಲ್ ಬೋರ್ಡು ಬಂದಿನ ಈ ಕಾಲಘಟ್ಟ ಈ ಒಂದು ಹೊಸ ಸಂಸ್ಥೆ ಗಂಗಾಧರನ ಒಂದು ಮುಂದಾಳುತ್ತೋಡು ಇನಿ ಪ್ರಾರಂಭ ಆಡು ಆಯ್ತೊಟ್ಟಿಗೆ ನನ್ನ ಮಾರ್ಗದರ್ಶಕ ಕೇಶವನಲ್ಲಿ ಅಂಚನೆ ಮಾತ ಆಗಲ ಹಿರಿಯರಿಗೆ ಮಾತೇರನ
ಅವ್ರ ಮಲ್ಲಕನೇ ಅವಳವಳು ಆಯ್ತಾ ಶಾಖೆಗಳನ್ನು ತೆರೆದು ಆಯ್ತಾ ಮೂಲಕ 40 ಜನಗಳಿಗೆ ಉದ್ಯಮಲ್ಲ ಜೊಟ್ಟಿಗೆ ಉದ್ಯೋಗಗಳನ್ನ ಒದಗಿಸ್ಕೊಳ್ಳೋದು ಬಂದು ಸಂದೀಪ್ ಅಸೋಸಿಯೇಷನ್ ಮಾಲಕರಾದ ಜೆ ಕೇಶವ್ ಜಪ್ಪಿನಮುಗುರು, ಬಿಜೆಪಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಉಪಾಧ್ಯಕ್ಷರು ಕಿರಣ್ ರೈ, ಮಂಗಳ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಲಕರಾದ ಕರುಣಾಕರ್ ಶೆಟ್ಟಿ ಅತಿಥಿಯಾಗಿ ಭಾಗವಹಿಸಿದರು. ಇಲ್ಲಿ ನಮ್ಮ ಫೋನ್ ಸ್ಟೋರ್ ಬಂದು ಕುನಿಲ್ ಕಾಂಪ್ಲೆಕ್ಸ್ ಉದ್ಘಾಟನೆ ಆಗ್ತದೆ. ಅಂಚೆ ನಮ್ಮ ಸ್ಟೋರ್ ರೈತ ಬ್ರ್ಯಾಂಡ್ ಫೋನ್ಸ್ ಅವೈಲೇಬಲ್ ಉಂಟು. ಅಂಚೆ ನಮ್ಮ ಸರ್ವಿಸ್ ಕೊಲ್ಪ ಮೊಬೈಲ್ ಸ್ಯಾಮ್ಸಂಗ್ ಬತ್ತಿನ A1 MI ಪೂರ ನಮ್ಮದ ಬ್ರ್ಯಾಂಡ್ಸ್ ಅವೈಲೇಬಲ್ ಉಂಟು. ಸೊ ನಿಮಗೆ ದಾದಾಪು ಏಪ ಬೋರ್ಡ್ ಮತ್ತೆ ಎನ್ಕ್ವೈರಿ ಮಾಡ್ಕೊಳ್ಳಿ. ನನ್ನ ಪರ್ಚೇಸ್ ಸೇಲ್ಸ್ ಪ್ರತಿಯೊಂದು ಅವೈಲೇಬಲ್ ಉಂಟು. ಸೊ ನಮ್ಮ ಸ್ಟಾಫ್ ವೆಲ್ ಟ್ರೈನ್ ಸ್ಟಾಫ್ಸ್ ಸೊ ನಿಮಗೆ ಬೋರ್ಡನ್ನು ಇನ್ಫಾರ್ಮೇಷನ್ಸ್ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ನಿಮಗೆ ಟಿಪ್ಸ್ ದಾದಾಪುರ ಬೋರ್ಡ್ ಆ್ಯಂಡ್ ಪ್ರತಿಯೊಂದು ಕೊಟ್ಟು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೇವೆ. ಅಂಚೆ ನಮ್ಮ ಫೈನಾನ್ಸ್ ಅವೈಲೇಬಲ್ ಉಂಟು. ನಿಮಗೆ ಬರ್ತಿದ ಮುಲ್ಪ ಎನ್ಕ್ವೈರಿ ಮಾಡ್ತಾರೆ ನಮ್ಮ ಫುಲ್ ಡೀಟೇಲ್ಸ್ ಕೊಡ್ಬೇಕು. ಫೈನಾನ್ಸ್ ಸೇಲ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್.